ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿರುವವರಿಗೆ. ಮೊದಲನೆಯ ಪ್ರಶ್ನೆ, ಚರಿತ್ರೆಯ ಮೊದಲ ವಿಶ್ಲೇಷಣೆಕಾರ ಯಾರೆಂದು ಅಭಿಪ್ರಾಯಪಡಲಾಗಿದೆ? ಸರಿಯಾದ ಉತ್ತರ ಹೆರೋಡೋಟಸ್. ನಂತರದ ಪ್ರಶ್ನೆ, ಪ್ರಿನ್ಸೆಪ್ ಎಂದರೇನು? ಸರಿಯಾದ ಉತ್ತರ ರಾಜ್ಯದ ಮೊದಲ ಪ್ರಜೆ. ನೆಕ್ಸ್ಟ್ ಕ್ವೆಶ್ಚನ್, ರೋಮನ್ನರ ಭಾಷೆ ಯಾವುದು? ರೋಮನ್ನರ ಭಾಷೆ ಲ್ಯಾಟಿನ್. ನೆಕ್ಸ್ಟ್ ಕ್ವೆಶ್ಚನ್, ಮಾಯಾ ನಾಗರಿಕತೆಯ ಕಲ್ಲಿನ ಕಲಾಕೃತಿಗಳನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಸ್ಟೇಲ್ಸ್. ನೆಕ್ಸ್ಟ್ ಕ್ವೆಶ್ಚನ್, ಟೆಕ್ಸ್ಕೋಕೋ ಎಂಬುದು ಒಂದು ಡ್ಯಾಶ್. ಉತ್ತರ ಸರೋವರ. ಟೆಕ್ಸ್ಕೋಕೋ ಅಂತಕ್ಕಂಥದ್ದು ಒಂದು ಸರೋವರವಾಗಿದೆ. ನೆಕ್ಸ್ಟ್ ಕ್ವೆಶ್ಚನ್, ಇಂಕಾ ಜನರ ಪ್ರಸಿದ್ಧ ನಾಯಕ ಯಾರು? ಇದಕ್ಕೆ ಉತ್ತರ ಟ್ಯೂಪೆಕ್. ನೆಕ್ಸ್ಟ್ ಕ್ವೆಶ್ಚನ್, ಇಂಕಾಗಳ ಆರಾಧ್ಯ ದೈವ ಯಾವುದು? ಉತ್ತರ ಸೂರ್ಯದೇವ. ಇಂಕಾಗಳ ಆರಾಧ್ಯ ದೈವ ಸೂರ್ಯದೇವ. ನೆಕ್ಸ್ಟ್ ಕ್ವೆಶ್ಚನ್, ಜೈನರ ಮೊದಲ ತೀರ್ಥಂಕರ ಯಾರು? ಉತ್ತರ ಜೈನರ ಮೊದಲ ತೀರ್ಥಂಕರ ಋಷಭ. ನೆಕ್ಸ್ಟ್ ಕ್ವೆಶ್ಚನ್, ವರ್ಧಮಾನನು ಜನಿಸಿದ ಸ್ಥಳ ಯಾವುದು? ಉತ್ತರ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ವರ್ಧಮಾನನು ಜನಿಸ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ಮಹಾವೀರನು ತನ್ನ ಎಷ್ಟನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದನು? ಉತ್ತರ ಮಹಾವೀರನು ತನ್ನ 42ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡೆದರು. ನೆಕ್ಸ್ಟ್ ಕ್ವೆಶ್ಚನ್, ಮಹಾವೀರನು ತನ್ನ 72ನೇ ವಯಸ್ಸಿನಲ್ಲಿ ಎಲ್ಲಿ ನಿರ್ವಾಣ ಹೊಂದಿದನು? ಇದಕ್ಕೆ ಉತ್ತರ ಬಿಹಾರದ ಪಾವಾಪುರಿ. ನೆಕ್ಸ್ಟ್ ಕ್ವೆಶ್ಚನ್, ಗೌತಮ ಬುದ್ಧನ ಮೊದಲ ಹೆಸರೇನು? ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ನೆಕ್ಸ್ಟ್ ಕ್ವೆಶ್ಚನ್, ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಎಲ್ಲಿ ನೀಡಿದನು? ಉತ್ತರ ಸಾರಾನಾಥದ ಜಿಂಕೆ ವನದಲ್ಲಿ ತನ್ನ ಮೊದಲ ಪ್ರವಚನವನ್ನು ಅಥವಾ ಬೋಧನೆಯನ್ನು ಮಾಡ್ತಾರೆ. ನೆಕ್ಸ್ಟ್ ಕ್ವೆಶ್ಚನ್, ಬುದ್ಧನ ಮೊದಲನೆಯ ಬೋಧನೆಯನ್ನು ಏನೆಂದು ಕರೆಯಲಾಗಿದೆ? ಇದಕ್ಕೆ ಉತ್ತರ ಧರ್ಮಚಕ್ರ ಪ್ರವರ್ತನೆ ಎಂದು ಕರೆಯಲಾಗಿದೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.